ಬಕ್ರೀದ್ ಹಬ್ಬದ ಸಂದರ್ಭ ಮುಸ್ಲಿಂ ಬಾಂಧವರು ಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಿಸಬೇಕೆಂಬುದಾಗಿ ಪಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಸಭೆ ನಡೆಯಿತು. ಸಭೆಯಲ್ಲಿ ಪಿಎಸ್ಐ ದಿಲೀಪ್ ಅವರು ಕೆಲವೊಂದು ನಿರ್ದೇಶನ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಸೂಕ್ತ ಮಾಹಿತಿ ನೀಡಿದರು. ಈ ಸಂದರ್ಭ ಮುಸ್ಲಿಂ ಮುಖಂಡರಾದ ಖಾದಿರ್ ಸಾಹೇಬ್, ಎಂಪಿ ಮೊಹಿದ್ದೀನ್ ಮುಂತಾದವರು ಉಪಸ್ಥಿತರಿದ್ದರು. ಕಡ್ಡಾಯವಾಗಿ ಸ್ಕ್ರೀನಿಂಗ್ ಮಾಡಲೇಬೇಕು. ಆಮೇಲೆ ಬರುವಾಗ ಗ್ಲೌಸ್ ಆಗಿರಬೇಕು, ಸ್ಯಾನಿಟೈಸ್ ಮಾಡಬೇಕು, ಆಯ್ತಲ್ಲ, ಅದನ್ನು ಕಡ್ಡಾಯವಾಗಿ ಮಾಡಿಸಿ. ಥರ್ಮಲ್ ಸ್ಕ್ರೀನಿಂಗ್ ಅಂತ ಪಕ್ಕಾ ಮಾಡಿಸಿ, ಟೆಂಪ್ರೇಚರ್ ಚೆಕ್ ಮಾಡಿಸಿ, ಅದಕ್ಕೆಲ್ಲ ಏನಿದೆ. ಯಾಕೆ ಅಂತ ಅಂದರೆ ನಿಮ್ಮಲ್ಲಿ ಯಾರಿಗಾರು ಬಂದಿರ್ಬೋದು, ನಮ್ಮಿಂದ ನಿಮಗೂ ಬರಬಾರ್ದು, ನಿಮ್ಮಿಂದ ನಮಗೂ ಬರಬಾರ್ದು, ಆ ಥರ ಇರ್ಬೇಕದು. ಒಬ್ರಿಗೆ ಬಂತು ಅಂದರೆ ಎಲ್ಲರಿಗೂ ಅಷ್ಟು ಜನಕ್ಕೂ ಸ್ಪ್ರೆಡ್ ಆದಂಗೆ ಅದು. ಆಮೇಲೆ ಬಂದು ಯಾರು ನಿಮ್ಮಲ್ಲಿ ನಮಾಜ್ ಮಾಡೋಕ್ಕೆ ಶುಕ್ರವಾರ ಬರ್ತಾರೆ, ಅವ್ರದನ್ನು ಕಡ್ಡಾಯವಾಗಿ ಎಲ್ಲ ಡೀಟೇಲ್ಸು ಪರ್ಟಿಕ್ಯುಲರ್ಸ್ನ ಒಂದು ಕಡೆ ಒಂದು ನೋಟ್ ಮಾಡಿ ಇಟ್ಟು, ಅವ್ರ ಹೆಸರು, ಏಜು, ಫೋನ್ ನಂಬರ್, ಅಡ್ರೆಸ್ ಇಷ್ಟನ್ನು ನಿಮ್ಮ ಕಡೆ ಇರಬೇಕು. 50 ಜನ ಮೀರಬಾರ್ದು.